ಕುಡ್ಲ ವಿಧಾನಸಭಾ ಕ್ಷೇತ್ರ ಉಳ್ಳಾಲ ವ್ಯಾಪ್ತಿಡು ಕೊರೋನಾದ ತೀವ್ರತೆ ದಿನದ ದಿನ ಜೋರಾವಂದೇ ಉಂಡು. ಇದನ್ನು ನಿಯಂತ್ರಣ ಮಲ್ಪೊಡಾಂಡ ಸ್ಥಳೀಯ ಜವಣೇರು ಇದಕ್ಕೆ ಸೂಕ್ತ ವ್ಯವಸ್ಥೆ ಮಲ್ಪೊಡು. ಈ ನಿಟ್ಟಿಡು ಅಂಬ್ಲಮೊಗರು ಗ್ರಾಮಡು ಕೋವಿಡ್-19 ರಕ್ಷಣಾ ಪಡೆಯನ್ನು ಶಾಸಕರು ಶ್ರೀ UT ಖಾದರ್ನ ನೇತೃತ್ವದ ರಚನೆ ಮಲ್ತದೇರು. ಇಂದೆತ್ತ ಸುರುತ ಸಭೆಯನ್ನು ಅಂಬ್ಲಮೊಗರು ಶಾಲೆಡು ಸೋಮವಾರ ಕಾಂಡೆ ನಡಪಾಯರು. ಸಭೆತ ಗುರ್ಕಾರ್ಮೆನ್ ವಹಿಸೊಂದು ಜವಣೇರಿಗೂ ಕೊರೋನಾ ನಿಯಂತ್ರಣದ ಬಗೆಟ್ ಎಚ್ಚರಿಕೆಡು ಉಪ್ಪುನ ಅಗತ್ಯತೆಯನ್ನು ತಿರಿಪಾಯಿನ ಶಾಸಕರು ಶ್ರೀ UT ಖಾದರ್ ಇತ್ತದ ಸಂದರ್ಭಡು ನಮ್ಮ ಊರಿಗೂ ಪರ ಊರುದು ಏರ್ಲ ಬರ್ಪುನಲ ಬೊಡ್ಚಿ ಪೋಪುನಲ ಬೊಡ್ಚಿ ನೆರೆಕೆರತ ಕೈತಲ್ದ ಇಲ್ಲಡೆಲ ದುಂಬದ 15-20 ದಿನ ಏರ್ಲ ಪೋಡ್ಚಿ ಇಲ್ಲಡು ಒವೇ ರೀತಿಯ ಸಂಭ್ರಮ ಎಲ್ಲೆಲ್ಲಿಯ ಕಾರ್ಯಕ್ರಮನ ಮಲ್ಪೊಡ್ಚಿ ಜನಸೇರ ಹೊಡ್ಚಿ ಇಲ್ಲಡು ಅಲ್ಪ ವರ್ಷದ ಮಿತ್ತದಕ್ಕಳು ಎತ್ತನಿಂದ ಡಯಾಬಿಟಿಸ್ ಅಸ್ತಮಾ BP ಹೃದ್ರೋಗದಂಚಿನ ಕಾಯಿಲೆದಕ್ಕಳು ಎತ್ತದ ಅಕ್ಳಿಗೆ ಬೇತನೆ ವ್ಯವಸ್ಥೆ ಮಲ್ತದು ಅಕ್ಳನ್ನು ತೂವಲ್ಲೆ ಎಲ್ಲಿಯ ಜೋಕಲ್ನ ಬಗೆಟ್ಲ ಭಾರಿ ಜಾಗ್ರತೆ ಉಪ್ಪಲೆ ಪಂಡದು ಕೋವಿಡ್-19 ರಕ್ಷಣಾ ಪಡೆಗೆ ಸಲಹೆ ಸೂಚನೆ ಮಾರ್ಗದರ್ಶನದ ಪಾತ್ರ ಪಂಡೇರು. ಸಂಬಂಧಪಟ್ಟಾಗೆ ಅಮ್ಮೂರು ಗ್ರಾಮ ಪಂಚಾಯಿತಿಯಲ್ಲಿ ಈ ಗ್ರಾಮದ ಪ್ರಮುಖರನ್ನು ಮತ್ತು ಜನಪ್ರತಿನಿಧಿಗಳನ್ನು ಆರೋಗ್ಯ ಇಲಾಖೆ, ಅಂಗನವಾಡಿ ಇಲಾಖೆ ಮತ್ತು ಸಂಘ ಸಂಸ್ಥೆಯ ಮುಖ್ಯಸ್ಥರನ್ನು ಇವತ್ತು ಸಭೆ ಕರೆದು ಇದು ನಿಜವಾಗಿ ಇವತ್ತು ಅಗತ್ಯವಾದ ಮತ್ತು ಅರ್ಥಪೂರ್ಣವಾದ ಕಾರ್ಯಕ್ರಮ. ಇವತ್ತು ನಾನಕ್ಕೆ ಅಗತ್ಯವಾದ ಕಾರ್ಯಕ್ರಮ ಹೇಳ್ತೇನೆ ಅಂತ ಹೇಳಿದರೆ, ಈ ಕೊರೋನಾ ವೈರಸ್ ಇನ್ನು 6 ತಿಂಗಳ ತನಕ ನಿಲ್ಲಿಕ್ಕೆ ಇದು ಹೋಗೋದಿಲ್ಲ. ಇದರ ಜೊತೆ ಹೇಗೆ ನಾವು ಮ್ಯಾನೇಜ್ಮೆಂಟ್ ಮಾಡಬೇಕಂತ ಹೇಳಿ ಬಹುಶಃ ನಾವು ಗ್ರಾಮದಲ್ಲಿ ಜನ ಮೂಡಿಸಬೇಕಾದ್ರೆ ನಿಮ್ಮಂಥ ಪ್ರಮುಖರಿಗೆ ವಿಶೇಷವಾದ ಮಾಹಿತಿಯನ್ನು ಕೊಟ್ಟು ಇವತ್ತು ನೀವು ಪಡ್ಕೊಳ್ಳೋಂಥ ಮಾಹಿತಿಯನ್ನು ನಿಮಗೆ ಮಾತ್ರ ಅದನ್ನು ತಿಳಿದುಕೊಳ್ಳದೆ ನಿಮ್ಮ ಊರಲ್ಲಿರುವಂಥ ನಿಮ್ಮ ಸಂಘ ಸಂಸ್ಥೆಗೆ ನೆರೆಕರೆಯವರಲ್ಲಿ ಅವರ ಮುಖಾಂತರ ದೊಡ್ಡ ಸಿಸ್ಟಮ್ಯಾಟಿಕ್ ಆದ ಮಾಡಿ ಇದನ್ನು ಮ್ಯಾನೇಜ್ ಮಾಡಬೇಕು. ಆದ ಕಾರಣ ಇವತ್ತು ಕೊರೋನಾ ವೈರಸ್ ಇಸ್ ಎ ಹೆಲ್ತ್ ಕ್ರೈಸಿಸ್, ಇದು ಆರೋಗ್ಯದ ಒಂದು ಸಮಸ್ಯೆ. ನಾನು ಎಲ್ಲರ ಹತ್ರ ದಯವಿಟ್ಟು ಹೇಳಲಿಕ್ಕೆ ಬಯಸ್ತೇನೆ, ಇದರ ಬಗ್ಗೆ ಭಯವನ್ನು ಬಿಟ್ಟು ಬಿಡಿ. ಕೊರೋನಾ ರೋಗಕ್ಕೆ ಸಂಬಂಧಪಟ್ಟಂಥ ಯಾವ ಭಯವನ್ನು ನಾವು ಇವತ್ತು ಸೃಷ್ಟಿಸಿ ಇಟ್ಟಿದ್ದೇವ, ಆ ಭಯವನ್ನು ನಿಮ್ಮ ತಲೆಯಿಂದ ತೆಗೆದು ಹಾಕಿ. ಭಯ ಒಂದು ಯಾರಿಗಿರೋದು ಬೇಡ. ಭಯವಿದ್ದರೆ ನಿಮ್ಗೆ ಏನು ಕೂಡ ಕೆಲಸ ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ಭಯದಿಂದ ಎಲ್ಲ ಕೂಡ ಗಡಿಬಿಡಿ ಆಗ್ತೀವಿ ಭಯ ಬಂದ ತಕ್ಷಣ. ಸೊ ನಿಮ್ಗೆ ಯಾರಿಗೂ ಕೂಡ ಇವತ್ತು ಭಯ ಬೇಡ. ಮತ್ತು ವಾಟ್ಸಪ್ನ ಒಂದೊಂದಿಗಳಿಗೆ ದಯವಿಟ್ಟು ಕೇಳಲಿಕ್ಕೆ ಹೋಗಬೇಡಿ. ಸಮಸ್ಯೆ ನೀವು ಅರ್ಥ ಮಾಡಿ. ವಿಚಾರ ಏನು, ಕೊರೋನಾವನ್ನು ನಿಮಗೆ ಸರಿಪಡಿಸ್ಲಿಕ್ಕೆ ವೈರಸ್ಸನ್ನು ನಿಮಗೆ ಸರಿಪಡಿಸ್ಲಿಕ್ಕೆ ಆಗೋದಿಲ್ಲ. ಅದು ದೇವರು ಸೃಷ್ಟಿಸಿದ್ದಾನೆ, ದೇವರು ಮದ್ದು ಹುಡುಕ್ತಾರೆ, ದೇವರೇ ಬಗೆಹರಿಸಬೇಕು. ವೈರಸ್ಸನ್ನು ನಿಮಗೆ ಸರಿಪಡಿಸ್ಲಿಕ್ಕೆ ಆಗ್ತದ? ಆಗೋದಿಲ್ಲ. ನೀವು ನಿಮ್ಮನ್ನು ಸರಿಪಡಿಸ್ಕೊಳ್ಬೇಕು ಫಸ್ಟಿಗೆ. ಅದು ನಮ್ಮ ಕೆಲಸ ಆಗಬೇಕು. ನಾವು ನಮ್ಮನ್ನು ಸರಿಪಡಿಸಿಕೊಳ್ಳೋದಿಲ್ಲ, ನಾವು ವೈರಸ್ ವಿರುದ್ಧ ಹೋರಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಅದು ಎಲ್ಲಿ ಆಗಲಿಕ್ಕೆ ಸಾಧ್ಯ? ಸೊ ಮ್ಯಾನೇಜ್ ದ ಸಿಚುವೇಶನ್. ಸಮಸ್ಯೆ ಬಂದಾಗ ಒಂದು ಬಗೆಹರಿಸಬೇಕಂತ ನೀವು ಹೇಗೆ ಮ್ಯಾನೇಜ್ ಮಾಡಬೇಕು ಆ ರೀತಿ ಮ್ಯಾನೇಜ್ ಮಾಡಬೇಕು. ಈಗ ನೀವು ಡ್ರೈವಿಂಗ್ ಮಾಡ್ತಾ ಹೋಗ್ತೀರಿ ಅಲ್ವಾ, ಹೇಗೆ ಮ್ಯಾನೇಜ್ ಮಾಡ್ತೀರಿ? ಮುಂದೆ ಬರೋಕೆ ತಪ್ಪಿಸೋದು, ಈ ಕಡೆ ಹೋಗೋದು, ಈ ರೀತಿ ನಾವು ಕೂಡ ಇದನ್ನು ತಪ್ಪಿಸ್ಲಿಕ್ಕೆ ಹೇಗೆ ಸಾಧ್ಯ? ಅದನ್ನು ನಾವು ಮಾಡೋದು ನಮ್ಮ ಪ್ರಥಮವಾದ ಆದ್ಯತೆ. ಅಂಥ ಮಾಹಿತಿಯನ್ನು ನಮ್ಮ ವೈದ್ಯರು ಕೂಡ ಇವತ್ತು ಕೊಡಲಿಕ್ಕೆ ಇದ್ದಾರೆ. ಇದಕ್ಕೆ ಸಂಬಂಧ ನಾನು ಈಗ ಒಂದು ಟ್ರೈನಿಂಗ್ ಮುಗಿಸಿ ಬಂದೆ. ಈಗ ನಾನು ದೊಡ್ಡ ಟ್ರೈನರ್ ಆಗಿದ್ದೀನಿ, ಇಲ್ಲಿ ಮಾತಾಡಿ ಅದಕ್ಕೆ ನಾನು ಹೇಳ್ತೇನೆ ಅಂತ ಹೇಳಿದ್ರೆ, ಕೊರೋನಾ ವೈರಸ್ಸನ್ನು ಸರಿಪಡಿಸಲಿಕ್ಕೆ ಆಗೋದಿಲ್ಲ. ಈಗ ನಮ್ಮನ್ನು ನಾವು ಫಸ್ಟು ಸರಿಪಡಿಸಬೇಕು. ನಮ್ಮನ್ನು ನಾವು ಸರಿಪಡಿಸೋಕೆ ಫಸ್ಟಿಗೆ ಈ ಭಯವನ್ನು ದಯವಿಟ್ಟು ನಿಮ್ಮ ತಲೆಯಿಂದ ತೆಗೆದು ಬಿಡಿ. ಇದು ಏನು ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಂತೇಳಿ ಏನು ಕೂಡ ಆಗೋದಿಲ್ಲ. ನಮ್ಮ ನಿರ್ಲಕ್ಷ್ಯದಿಂದ ಸಾವಾಗ್ತದೆ ಅಷ್ಟೇ. ಅದು ನೀವು ಬರೆದಿಟ್ಕೊಳ್ಳಿ. ಯಾವುದೇ ಸಾವು ಕೂಡ ನಾವು ಈ ಡೀಟೇಲ್ ಇಷ್ಟು ತಗೊಂಡಾಗ ಅದು ನಮ್ಮಲ್ಲಿ ನಾವು ಸ್ವಲ್ಪ ಏನಾದರೂ ಎಚ್ಚೆತ್ತು ಗಡಿಬಿಡಿ ಆಗದೆ ನಾವು ಸ್ಟಾರ್ಟಿಂಗ್ ಏನಾದರೂ ಎಚ್ಚೆತ್ತುಕೊಂಡಿದ್ರೆ ಇವತ್ತು ಈ ರೀತಿಯ ಪರಿಸ್ಥಿತಿಯನ್ನು ಮುಟ್ಟಿರಲಿಕ್ಕೆ ಇವತ್ತು ಇಲ್ಲ ಅಂತೇಳಿ ಬಹಳ ಸ್ಪಷ್ಟ. 90%, 5% ಇರ್ಬೋದು, 90% ನಮ್ಮ ನಿರ್ಲಕ್ಷ್ಯದಿಂದ ಇವತ್ತು ನಾವು ಜನರನ್ನು ಕಳ್ಕೊಳ್ಳೋ ಪರಿಸ್ಥಿತಿಗೆ ಬರ್ತೇವೆ. ಇವತ್ತು ಏನು ಇರುವುದಿಲ್ಲ. ಸೊ ಎಲ್ಲಿಯಾದರೂ ಒಂದು ಪಾಸಿಟಿವ್ ಕಂಡು ಬಂದ ತಕ್ಷಣ ನೀವು ಯಾರು ಕೂಡ ಗಡಿಬಿಡಿ ಆಗಬೇಡಿ. ಆರೋಗ್ಯ ಇಲಾಖೆಯಿಂದ ಟೆಸ್ಟನ್ನು ಕಡಿಮೆ ಮಾಡಲೇಬೇಕು. ಗುಂಪು ಟೆಸ್ಟ್ ಆದರೆ ಟೆಸ್ಟಿಗೆ ಒಳಪಡಿಸಿ. ಈಗೇನಾಗಿದೆ, ಟೆಸ್ಟ್ ಮಾಡಲಿಕ್ಕೆ ಹೆದರಿಕೆ. ಸ್ಟಾರ್ಟಿಂಗ್ ನಾನು ಹೇಳಬೇಕಾದ್ರೆ ಯಾಕೆ ಹೆದರಿಕೆ ಟೆಸ್ಟ್ ಮಾಡಲಿಕ್ಕೆ? ನಿಮ್ಗೇನಾದರೂ ಜ್ವರ ಬಂದರೆ ದಯವಿಟ್ಟು ಈ ಕಾಲದಲ್ಲಿ ನಿಮಗೆ ಜ್ವರ ಬಂದರೆ, ಮೈಕೈ ನೋವು ಬಂದರೆ, ಕಣ್ಣು ನೋವು ಬಂದರೆ, ತಲೆನೋವು ಬಂದರೆ, ವಿಪರೀತವಾಗಿ ಒಂದು ವೀಕ್ನೆಸ್ ಅಥವಾ ಗಂಟಲು ಏನಾದರೂ ಬಂದರೆ ಇದು ಆ ಜ್ವರ, ಈ ಜ್ವರ, ಮಲೇರಿಯಾ ಜ್ವರ, ನಾನು ಟೆಸ್ಟ್ ಮಾಡಲಿಕ್ಕೆ ಹೋಗೋದು ಬೇಡ ಹೋದರೆ ನಾನು ಸುಮ್ಮನೆ ಅದು ಪಾಸಿಟಿವ್ ಮಾಡ್ತಾರೆ, ನಾನು ಅಡ್ಮಿಟ್ ಮಾಡ್ತಾರೆ. ಇದೆಲ್ಲ ಸುಮ್ಮನೆ. ಈಗ ಯಾರಿಗೆ ಯಾವ ರೋಗ ಅಂತ ಯಾರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ.
ಮತ್ತೆ ನಿಮ್ಮನ್ನು ಬಂದು ತಲೆ ತಿರುಗಿಸಿಕ್ಕೆ ತುಂಬ ಜನ ಇದ್ದಾರೆ, ಹೋಗಬೇಡಿ ಹಾಗೆ ಹೀಗೆ ಅಂತೇಳಿ. ಅವನು ಮನೆಗೆ ಹೋದಾಗ ಫಸ್ಟ್ ಹೋಗಿ ಮಾಡಿಸ್ತಾನೆ ಅವನು. ಇದರಲ್ಲಿ ನಾವು ನೋಡಿದ ಮಟ್ಟಿಗೆ ನಿಮ್ಗೆ ನಾನೇ 3 ಸಲ ಟೆಸ್ಟ್ ಮಾಡಿದ್ದೇನೆ. ಟೆಸ್ಟ್ ಮಾಡಿದ್ರೆ ಏನಾಗ್ತದೆ, ನಿಮಗೆ ಸ್ವಲ್ಪ ಮಟ್ಟಿನ ಜ್ವರ ಬಂದರೆ ದಯವಿಟ್ಟು ಅಥವಾ ನಿಮ್ಮ ಮನೆಯವರಿಗೆ ನೆರೆಕರಿಯವರಿಗೆ ಸ್ವಲ್ಪ ಜ್ವರ ತಲೆನೋವು ಏನಾದರೂ ಬಂದು ಬಿಟ್ಟರೆ ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ. ಡೈರೆಕ್ಟ್ ಗೌರ್ಮೆಂಟ್ ಆಸ್ಪತ್ರೆ ಕರ್ಕೊಂಡೋಗಿ ನೀವು ಫೋನ್ ಮಾಡಿದರೆ ನಿಮಗೆ 108 ಆಂಬ್ಯುಲೆನ್ಸ್ ಕಳಿಸ್ತಾರೆ. ಡಾಕ್ಟ್ರೆ 108 ಆಂಬ್ಯುಲೆನ್ಸ್ ಬರ್ತದೆ. ಮತ್ತು ನೋಡಿ 108 ಆಂಬ್ಯುಲೆನ್ಸ್ ಕೂಡ ಲಿಮಿಟೆಡ್. ಈ ಕೋವಿಡ್ ಪೇಷಂಟ್ ತಗೊಂಡೋಗಿ ಎಲ್ಲ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಫೋನ್ ಮಾಡಿ ತಕ್ಷಣ ಬರಬೇಕು. ತಕ್ಷಣ ಬರಲಿಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪ ಟೈಮ್ ಆಗ್ತದೆ. ಸ್ವಲ್ಪ ಫೋನ್ ಮಾಡಿ ಅವನಲ್ಲಿ ಸ್ವಲ್ಪ ಕೂತ್ಕೊಳ್ಳಿ, ಸ್ವಲ್ಪ ಮಲಗಿಸಿ. ಅವನೊಂದು ಯಾರು ಹತ್ತಿರ ಹೋಗೋದು ಬೇಡ, ಆರಾಮದಲ್ಲಿ ಅವನ ಹತ್ರ ಇದ್ಕೊಂಡು ಅವನಿಗೆ ದೂರದಿಂದ ಧೈರ್ಯ ಕೊಟ್ಟು ಅವನು ಆರಾಮ ಕೂತ್ಕೊಳ್ಳಿ. ಆ್ಯಂಬುಲೆನ್ಸ್ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತದೆ. ಫ್ರೀಯಾಗಿ ವೆನ್ಲಾಕಲ್ಲಿ ಟೆಸ್ಟ್ ಮಾಡ್ತಾರೆ. ವೆನ್ಲಾಕಲ್ಲಿ ಜಾಗ ಇದ್ದರೆ ನಿಮಗೆ ಅವರೇ ವೆನ್ಲಾಕಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ. ನಿಮಗೆ ಅಲ್ಲಿ ಜಾಗ ಇಲ್ಲದಿದ್ದರೆ ನಿಮಗೆ KS ಬೇಕಾ, ಎನಪಾಯ ಬೇಕಾ, ಫಾದಮುಲ್ಲಸ್ ಬೇಕಾ, ಕಣಚೂರು ಬೇಕಾ, ಈ ಪ್ರೈವೇಟ್ ಆಸ್ಪತ್ರೆಗೆ ನಿಮ್ಮನ್ನು ಸೇರಿಸ್ತಾರೆ. ಎಲ್ಲವೂ ಕೂಡ ಫ್ರೀ ಟ್ರೀಟ್ಮೆಂಟ್ ನಿಮಗೆ ಕೊಡೋದ ವ್ಯವಸ್ಥೆ ಮಾಡ್ತಾರೆ. 1 ವಾರ ನಿಮ್ಮನ್ನಲ್ಲಿ ಇಟ್ಕೊಳ್ತಾರೆ ಇದರಲ್ಲಿ, ಮತ್ತು ನಿಮ್ಮನ್ನು ಫ್ರೀಯಾಗಿ ಬಿಡ್ತಾರೆ. ಮುಗೀತಲ್ಲ. ಇದು ಸ್ಟಾರ್ಟಿಂಗ್ಗೆ ಮಾಡೋ ಬದಲು ಜ್ವರ ಬಂದಾಗ ನೀವು ಕೂತ್ಕೊಂಡು ನಿಮ್ಮದೇ ಲೆಕ್ಕಾಚಾರ ಮಾಡಿ, ಅದು ಜ್ವರ ಈ ಜ್ವರ ಏನಾದ್ರು ಮೆಡಿಕಲ್ ಹಿಡಿದು ಡೋಲದ ಇರ್ತಾನೆ ಅಲ್ಲಿಂದ ಇದು ತಗೊಳ್ತೇನೆ, ಮತ್ತು ಅವನಿಗೆ ಬೈಯುದು ಮೆಡಿಕಲ್ ಅವನಿಗೆ ಗಾಯಕರು ಪೂಜೆ ಮಾಡ್ತಾರೆ ಅಂತೇಳಿ. ಇದು ಆಗೋದಿಲ್ಲ, ಇದು ಮ್ಯಾನೇಜ್ಮೆಂಟ್ ಅಲ್ಲ. ಆವಾಗ ಏನಾಗ್ತದೆ ಅಂತ ಹೇಳಿದರೆ ನೀವು ನೀವು 3 ದಿವಸ ಲೇಟ್ ಆದರೆ ಬಂದು ತುಂಬ ಜನ ಹೇಳ್ತಾರೆ ಹೋದ, ಅದಕ್ಕೆಲ್ಲ ಕಿವಿಗೊಡಿ. ನೀವು ನಿಮ್ಮ ರಕ್ಷಣೆ, ನಿಮ್ಮ ಮನೆಯವರ ರಕ್ಷಣೆ, ನೆರೆಕರ ರಕ್ಷಣೆ, ಯಾರ ತಲೆಗೂ ನೀವು ಹಾಕಿಕೊಳ್ಬೇಡಿ ಇದರಲ್ಲಿ. ಆಗ ನೀವು ಹೋಗೋದಿದ್ರೆ ಏನಾಗ್ತದೆ, 1 ದಿವಸ 2 ದಿವಸ 3 ದಿವಸ 5ನೇ ದಿವಸ ನಿಮಗೆ ದಮ್ಮುಗಟ್ಟಿ ನೀವು ಹೋಗಲೇಬೇಕು. ಆಗ ನಿಮಗೆ ಅಲ್ಲಿಯ ಸಿಂಪಲ್ ಮದ್ದು ಸಾಕಾಗೋದಿಲ್ಲ. ಆಗ ನೀವು ಆಕ್ಸಿಜನ್ ಮತ್ತು ವೆಂಟಿಲೇಟರ್ಗೆ ಹೋಗುವಂಥ ಪರಿಸ್ಥಿತಿ ಆಗ್ತದೆ. ಈ ವೆಂಟಿಲೇಟರ್ಗೆ ನೀವು ಹೋದರೆ ಮತ್ತೆ 90% ಹಿಂದೆ ಬರುವುದಿಲ್ಲ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹೋದಂಥ 100% 40 ಜನ ಪೇಷಂಟ್ ಹೊರಗೆ ಬಂದಿದ್ದಾರೆ, ಅದು ಸತ್ಯ ಬಂದಿದ್ದಾರೆ, ಬದುಕಿ ಒಬ್ಬರು ಕೂಡ ಬರಲಿಲ್ಲ. ಅದು ವೆಂಟಿಲೇಟರ್ ಸಂಜೀವಿನಿ ಅಲ್ಲ ಇದರಲ್ಲಿ. ಆದ ಕಾರಣ ವೆಂಟಿಲೇಟರ್ಗೆ ಹೋಗೋದ ಪರಿಸ್ಥಿತಿ ನಾವು ಇವತ್ತು ನೋಡಿಕೊಳ್ಬೇಕು. ನಿಮ್ಮ ಗ್ರಾಮದಲ್ಲಿ ಪಾಸಿಟಿವ್ ಕೇಸ್ ಬಂದರೆ ಸಮಸ್ಯೆ ಇಲ್ಲ, ನಿಮ್ಮ ಗ್ರಾಮದಲ್ಲಿ ಯಾರು ಕೂಡ ಸಾಯಬಾರ್ದು, ಅದು ಆಗಬೇಕು. ಟೆಸ್ಟ್ ಮಾಡಿ ಪಾಸಿಟಿವ್ ಬಂದ ನಂತರ ಅದು ಮಲೇರಿಯಾ, ಡೆಂಗು, ಇನ್ನಿತರ ಜ್ವರ ಹೇಗಿದೆ ಹಾಗೆ ಒಂದು ಜ್ವರ, ಅದಕ್ಕೊಂದು 7 days 10 days ಮದ್ದಿದೆ, ಮುಗಿತದೆ, ನೀವು ಬರ್ತೀರಿ. ನೀವು ಯಾವಾಗ ಅದನ್ನು ನಿರ್ಲಕ್ಷ್ಯ ವಹಿಸ್ತೀರಿ, ಅದಕ್ಕೆ ನಿಮ್ಮನ್ನು ಓವರ್ಟೇಕ್ ಮಾಡಲಿಕ್ಕೆ ಚಾನ್ಸ್ ಸಿಗ್ತದೆ. ಆವಾಗ ನೀವು ದಮ್ಮು ಕಟ್ಟುವಾಗ ನೀವು ವೆಂಟಿಲೇಟರ್ ಹೋಗಬೇಕು. ಆವಾಗ ನಿಮಗೆ ಸಮಸ್ಯೆ ಪ್ರಾರಂಭ. ಒಮ್ಮೆ ವೈರಸ್ ಲಂಗ್ಸಿಗೆ ಹೋದರೆ ಕೋಟ್ಯಾಧಿಪತಿ ಕೂಡ ಬದಲಿಸಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಹಲವಾರು ಉದಾಹರಣೆ ನನ್ನ ಕಣ್ಣು ಮುಂದೆ ಇದೆ. ನಾನಿಂದ 6 ನಾನು ಹಿಂದೆ ನೋಡಿದ್ದೇನೆ, ಈಗ ಕೂಡ ನೋಡ್ತಾ ಇದ್ದೇನೆ. ಮೊನ್ನೆ ಬಡ್ಕಲ್ಲಿ ನೀವು ನೋಡಿರ್ಬೋದು, ನನ್ನ ತಂದೆ ನಾನು ಬಂದು ಮನೇಲಿ ಕರೆದಿದ್ದು ಬರಲೇಬೇಕಂತೇಳಿ. ನಾನು ಹೋಗ್ಲಿಕ್ಕೆ ಕೂಡ ಪ್ಲ್ಯಾನ್ ಮಾಡಿದ್ದೆ. ನನ್ನ ಸಂಬಂಧಿಕರ ತೀರೋದ್ರಿಂದ ಕ್ಯಾನ್ಸಲ್ ಆಯಿತು ಬಡ್ಕಲ್ಲಿ ಹೋಗೋದು. ಅವನು ಮದುವೆ 3 ದಿವಸ ಜ್ವರ ಬಂತು. ಅವನು ಹೇಳಿದಂತೆ ಮದುವೆ ಪೋಸ್ಟ್ಪೋನ್ ಮಾಡುವಂತೆ. ಈ ಹುಡುಗಿಯ ತಂದೆ ಬೇಡ, ಕುಟುಂಬಸ್ಥರು ಬೇಡ ಮದುವೆ ಎಲ್ಲ ಫಿಕ್ಸ್ ಆಗಿದೆಯಲ್ಲ, ಹೇಳಿ ಆಗಿದೆಲ್ಲ ಆಗುವಂತೇಳಿ ಅವನು ಬಂದ. ಅವನು ಮಗ ಇದಕ್ಕೆ ಮದುವೆಗೆ ಕೂತ್ಕೊಂಡಿದ್ದಾನಲ್ಲ, ಅವನು ಫೋಟೋ ನೋಡಬೇಕು. ಮುಖಕ್ಕೆ ಗ್ಲೌಸು, ಇದು ಕೈಗೆ ಗ್ಲೌಸು, ಮುಖಕ್ಕೆ ಮಾಸ್ಕ್ ಎಲ್ಲ ಹಾಕಿ ಅವನು ಅವನಿಗೆ ಗೊತ್ತು, ಅವನಿಗೆ ಜೋರಿ ಗೊತ್ತಿ ಅವನು ಕೂತ್ಕೊಂಡಿದ್ದಾನೆ. ಫೋನ್ ಮಾಡಿ ಅವನ ಮದುವೆ ಆದ ಹುಡುಗಿ ಕೂಡ ಹೇಳಿದ್ದಾನೆ, ಈಗ ಬರೋದು ಬೇಡ, ಈಗ ನಿಖಾ ಮಾತ್ರ ಆಗಿದ್ದೇನೆ, ಈಗ ಬರೋದು ಬೇಡ, ಜ್ವರ ಎಲ್ಲ ಇದ ನಂತರ ಅಂತೇಳಿ. 3ನೇ ದಿವಸ ಇವನಿಗೆ 2 ಜ್ವರ ಇತ್ತು. 3ನೇ ದಿವಸ ದಮ್ಮ ಕರ್ತಂತೇಳಿ ಅವನು ಬರ್ಕಂತ ಕರ್ಕೊಂಡು ಬಂದು AG ಆಸ್ಪತ್ರೆ ಫಸ್ಟ್ ಸಿಕ್ಕಿದೆ. ಅದು ಸ್ವಲ್ಪ ಅಲ್ಲೇ ಕಾರ್ ಪಾರ್ಕ್ ಮಾಡಿ ಅವನೇ ಒಳಗೆ ನಡ್ಕೊಂಡು ಹೋಗಿದ್ದಾನೆ, ಬೇರೆ ಡ್ರೈವಿಂಗಲ್ಲಿ ಅವನು ಒಳಗೆ ಹೋಗಿದ್ದಾನೆ. 6:30 ಗಂಟೆ ನಮಗೆ ಫೋನ್ ಬಂದು, ಅಲ್ಲಿ ಕೋವಿಡ್ಗೆ ಪೇಷಂಟ್ ಟ್ರೀಟ್ ಮಾಡೋದಿಲ್ಲ, ಯಾನಪ್ಪಾಯಿಗೆ ಬರಬೇಕಂತೇಳಿ. ಆ್ಯಂಬುಲೆನ್ಸ್ ಸಿಗಬೇಕು, ಅಲ್ಲಿ ಆ್ಯಂಬುಲೆನ್ಸ್ ಕೊಡೋದಿಲ್ಲ. ಆ್ಯಂಬುಲೆನ್ಸ್ಗೆಲ್ಲ ಫೋನ್ ಮಾಡಿ 8-8:30 ಗಂಟೆಯಲ್ಲಿ ಆ್ಯಂಬುಲೆನ್ಸ್ ಹೋಗಿದೆ ಇದರಲ್ಲಿ. ಅಲ್ಲಿ ತನಕ ICU ವೆಂಟಿಲೇಟರ್ಲಿದ್ದ. ಆಗ ಫೋನ್ ತೆಗಿಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗ್ತದೆ ಅಂತೇಳಿ. 9 ಗಂಟೆಗೆ ಫೋನ್ ಬಂದಿದೆ, ಅವ್ನು ತೀರಿಯೋದು ಅಂತೇಳಿ. ವರ್ಷಕ್ಕೆ 42 ಲಕ್ಷ ಸ್ಯಾಲರಿ, 35 ವರ್ಷ, ನಮಗಿಂತ ಗಟ್ಟಿಮುಟ್ಟಾಗಿದ್ದಾನೆ. ಮದುವೆಯಾಗಿ 3 ದಿವಸ ಆಗಿದೆ. ಬರೀ ಒಂದು ನಿರ್ಲಕ್ಷ್ಯದಿಂದಾಗಿ ಅವನು ಇವತ್ತು ಸಾವಾಯಿತು. ನಾವು ಕೊರೋನಾವನ್ನು ದೂರ್ತೇವೆ. ನಾವು ಬೈದು ಯಾರಿಗೆ ಗೊತ್ತುಂಟ, ಯಾರಿಗೆ ಕುಟುಂಬಸ್ಥರು ಯಾರಿದ್ದಾರೆ, ಇದು ಯಾರಿದ್ದಾರೆ, ಬೇಡ ಮದುವೆ ಆಗುವಂತ ಯಾರು ಹೇಳಿದ್ದಾರೆ ಅವರನ್ನು ನಾವು ದೋಷಿಸಬೇಕು ಹೊರತು ನೀವು ವೈರಸ್ಸನ್ನು ಕೂತ್ಕೊಂಡು ಬೈದ್ರೆ ಏನು ಪ್ರಯೋಜನ? ವೈರಸ್ಗೆ ಕೇಳಲಿಕ್ಕೆ ಹೋಗುದಿಲ್ಲ ನೀವು ಎಷ್ಟು ಬೈದರೂ ಕೂಡ, ಅದು ಅದರ ರೀತಿಯೇ ಹೋಗ್ತದೆ. ನೀವು ಅದನ್ನು ಮ್ಯಾನೇಜ್ಮೆಂಟ್ ಮಾಡಿ. ನೋಡಿ, ಮೊನ್ನೆ ನಮ್ಮದು ಉಳ್ಳಾಲದವರು ಅತ್ಯಂತ ಶ್ರೀಮಂತರು, ಜ್ವರ ಬಂದು 4 ದಿವಸ ಆಯಿತು. ನನಗೆ ಹೋಗ್ತೇನೆ ಅಂತ ಅವರು ಹೇಳಿದಾಗ ಮನೆಯಲ್ಲಿ ಮಕ್ಕಳು ಬಂದು ಬೇಡ ಹೋದ್ರೆ ನಿಮ್ಮನ್ನು ಪಾಸಿಟಿವ್ ಮಾಡ್ತಾರೆ,
ಮತ್ತು ಅಲ್ಲಿ ಸುಮ್ಮನೆ ಮಾಡ್ತಾರೆ ಪಾಸಿಟಿವ್, ಅಲ್ಲಿ ಅಡ್ಮಿಟ್ ಮಾಡ್ತಾರೆ, ಇಲ್ಲಿ ಹೋಗಲಿಲ್ಲ. ಈಗ ದಮ್ಮು ಕಟ್ಟುವಾಗ ಅಡ್ಮಿಟ್ ಆಗಿದ್ದಾರೆ, ದುಡ್ಡಿದ್ರು ಕೂಡ ಅವರಿಗೆ ಬಚಾವಾಗಲಿಕ್ಕೆ ಕಷ್ಟ ಆಗುವಂಥ ಪರಿಸ್ಥಿತಿ ಆಗ್ತದೆ. ನಾವು ಕೊರೋನಾ ಯಾಕೆ ಇವರು ಯಾರು ಬಂದು ಬುದ್ಧಿ ಹೇಳಿದಾರಲ್ಲ, ವಾರ್ಡ್ ಹಾಕ್ತಾರಲ್ಲ, ಇವರನ್ನು ನಾವು ದೂರಬೇಕಲ್ಲ. ಇದು ನಿಮ್ಮ ಗ್ರಾಮದಲ್ಲಿ ಆಗಬಾರ್ದು. ವಾಟ್ಸಪ್ ಇದು ಯಾರು ಹಾಕಿದ್ರೆ ತಕ್ಕವಾದ ಬುದ್ಧಿವಾದ ನೀವು ಹೇಳಬೇಕು. ಇದನ್ನು ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಕಲೀರಿ. ಒಂದು ಟೆಸ್ಟ್ ಮಾಡಿ, ಪಾಸಿಟಿವ್ ಬಂದನಾಗ ತೆಕ್ಕಲಿ. ಮತ್ತೆ ಈ ಒಂದು ಕಾಲಘಟ್ಟದಲ್ಲಿ ಏನಿದೆ, ನಿಮ್ಮ ಊರಿಗೆ ಅನಗತ್ಯವಾಗಿ ಪರ ಊರಿನವ್ರು ಯಾರು ಕೂಡ ಬರೋದು ಬೇಡ. ಬರೋದು ಬೇಡ ಅಂತ ಇದಂತಲ್ಲ, ಕೋಪ ಅಂತಲ್ಲ. ಮತ್ತು ಅವನು ಎಲ್ಲಿ ಹೋಗಿದ್ದಾನೆ, ಅವನಿಗೆ ಆಗಿದೆಯಾ ಇಲ್ವಾ ಏನಂತ ಯಾರಿಗೆ ಕೂಡ ನಿಮ್ಗೆ ಗೊತ್ತಿಲ್ಲ. ಅವನಿಗಿದೆ ಅಂತ ಅವನು ಕೂಡ ಗೊತ್ತಿರೋದಿಲ್ಲ. ಅವನು ಬರ್ತಾನೆ, ಒಂದು ಸ್ಪ್ರೆಡ್ ಆದರೆ ಸಾಕು, ಇಡೀ ಕುಟುಂಬಸ್ಥರಿಗೆ ಬರ್ತದೆ. ನಾವು ಉಳ್ಳಾಳದಲ್ಲಿ ಚೆಕ್ ಮಾಡಿದೆವು, ಯಾವಾಯಿತು, ಒಬ್ಬರು ತೀರಿ ಹೋದರು. ಅವರ ಮನೇಲಿ ಚೆಕ್ ಮಾಡಿದಾಗ ಎಲ್ಲ 19 ಜನರಿಗೆ ಇದೆ. ಇನ್ನೊಂದು ತೀರಿ ಹೋದರು, ಅವರ ಮನೇಲಿ ಚೆಕ್ ಮಾಡುವಾಗ ಎಲ್ಲ 10 ಜನರಿಗೆ ಇದೆ. ಅದಕ್ಕೆ ಪೊಲೀಸ್ ಸ್ಟೇಷನ್ ಚೆಕ್ ಆಯಿತು, 14 ಜನರಿಗೆ ಇದೆ. ಅದಕ್ಕಾಗಿ ನಾವು ರ್ಯಾಂಡಮ್ ಚೆಕ್ ಮಾಡಿದ್ದು 20% ಜನರಿಗಿದೆ. ಹಾಗಾದರೆ ಸೊ ಇದರಲ್ಲಿ ಎಲ್ಲರಿಗೂ ಕೂಡ ದಮ್ ಕರ್ತ ಅಂತಲ್ಲ, ಯಾರು ಬಲ ಜಾಗ್ರತೆ, ಇವತ್ತು ನಾವು ಬಲ ಜಾಗ್ರತೆ ಅವಕಾಶ ಮಾಡಿ, ನಿಮ್ಮ ಹೊರಗಿಂದ ಒಳಗೆ ಯಾರು ಜಾಸ್ತಿ ಬಿಡಬೇಡಿ, ಅಗತ್ಯ ಇದ್ದವ್ರು ಮಾತ್ರ ಬರಲಿ. 5ರಲ್ಲಿ ಸೆಕೆಂಡ್ ಏನಿದೆ, ನೀವು ನೆರೆಕರು ಕೂಡ ಈ ಕಡೆಯಿಂದ ಈ ಕಡೆಗೆ ಒಂದು 15-20 ದಿವಸ ತನಕ ಯಾರು ಕೂಡ ಹೋಗೋದು, ನೆರೆಕರು ಮಿಕ್ಸ್ ಆಗೋದು ಬೇಡ. ಸಣ್ಣ ಸಣ್ಣ ಫಂಕ್ಷನ್ ಕೂಡ ಮಾಡೋದು ಬೇಡ. ಇನ್ನು ನಿಮ್ಮ ಮನೆಯಲ್ಲಿ 60 ವರ್ಷ ಮೇಲ್ಪಟ್ಟವರು, ಡಯಾಬಿಟಿಸ್ ಇದ್ದವರು, ಅಸ್ತಮ ಇದ್ದವರು, ಈ ರೀತಿಯ ಹಾರ್ಟ್ ಪ್ರಾಬ್ಲಮ್ ಇಂಥ ಇದ್ದವರು, ದಯವಿಟ್ಟು ಅವನು ಸ್ವಲ್ಪ ಸಪ್ರೇಟಾಗಿ ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ವಯಸ್ಸಾದ್ರು ಇರ್ತಾರೆ, ಅವರು ಹೊರಗಡೆ ಎಲ್ಲಿ ಕೂಡ ಹೋಗಲಿಕ್ಕೆ ಬಿಡಬೇಡಿ. ಅವರು ಸಪ್ರೇಟ್ ಅಂದರೆ ಒಂದು ಇರಬೇಕು. ಅವ್ರ ಹತ್ರ ಆದಷ್ಟು ಮನೆ ಇದ್ದವರೇ ಅದನ್ನು ವ್ಯವಹರಿಸಬೇಕು. ಸಣ್ಣ ಮಕ್ಕಳು ಯಾರಿದ್ದಾರೆ ಅವ್ರನ್ನ ಸ್ವಲ್ಪ ಜಾಗ್ರತೆ ನೋಡಿ. ಅವರನ್ನು ಸಪ್ರೇಟ್ ಇಟ್ಟು ನೀವು ಮಂಗಳೂರಿಗೆ ಧಕ್ಕೆಗೆ APMCಗೆ ಇದೀ ಸುತ್ತಾಡಿ ಬಂದು ನೀವು ಸಂಜೆ ಹೊತ್ತು ನೀವು ವಯಸ್ಸು ನೀವು ಹೋಗಿ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ನೀವು ಅವರನ್ನು ಸುತ್ತಲಿಕ್ಕೆ ಬಿಡ್ಬೋದಲ್ಲ. ಸೊ ನೀವು ಹೊರಗೆ ಹೋದವರು ನಿಮ್ಮ ಮನೆಗೆ ಹೋದಾಗ ಈ ಒಂದು ಹಿರಿಯರು ಮತ್ತು ವರ್ಗದ ಅವ್ರ ಜೊತೆ ನೀವು ಬಹಳ ಜಾಗ್ರತೆಯಿಂದ ದೂರದಿಂದ ಮಾತಾಡಬೇಕು, ದೂರದಿಂದ ಇರಬೇಕು. ಯಾಕೆ, ನನಗೆ ಬಂದಿದ್ದೆ, ನನಗೆ ಏನಾಗಲ್ಲ, ನಿಮಗೆ ಏನಾಗಲಿಕ್ಕೆ ಸಾಧ್ಯ ಇಲ್ಲ, ಗೊತ್ತಿರಲಿಕ್ಕಿಲ್ಲ. ಅದು ನಾನು ಹೋಗಿ ಅವರಿಗೆ ಸ್ಪ್ರೆಡ್ ಆದ ತಕ್ಷಣ ಅವರಿಗೆ ಶಕ್ತಿ ಇರುವುದಿಲ್ಲ. 1 ವಾರದ ಜ್ವರ ಬರ್ತದೆ, ದಮ್ ಗಟ್ಟಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇದನ್ನು ಕೂಡ ನೀವು ಭಾಳಷ್ಟು ಜಾಗ್ರತೆಯಿಂದ ನೀವು ಇದನ್ನು ಆಲೋಚಿಸಿಕೊಂಡು ಹೋಗಬೇಕಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಇಷ್ಟು ಮ್ಯಾನೇಜ್ ಮಾಡಿದರೆ ಸಾಧಾರಣ ಕೊರೋನಾವನ್ನು ನಿಮಗೆ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಹೋಗುವಂಥ ವಿಚಾರ ಇವತ್ತು ಆಗ್ತದೆ. ಇದಕ್ಕೆ ಪ್ಯಾನಿಕ್ ಆಗುವಂಥ ವಿಚಾರ ಇವತ್ತು ಬೇಡ. TV ನೋಡಿ ನೀವು ಇಲ್ಲಿ ತೀರ್ಮಾನವನ್ನು ನೀವು ತಗೊಳ್ಬೇಡಿ. TV ನೋಡಿ ನೀವು ನಿಮ್ಮದು ಇಷ್ಟಕ್ಕೆ ನೀವು ಡಾಕ್ಟರ್ ಹೇಳ್ತಾರೆ, ಮಾಹಿತಿ ಕೊಡ್ತಾರೆ, ಇಷ್ಟಕ್ಕೆ ಸೀಮಿತವಾಗಿ ನೀವೊಂದು ಜನರಿಗೆ ಮೂಡಿಸಿ ಅದೆಲ್ಲ ಮತ್ತೆ ನೋಡುವ. ನಾನು TV ನೋಡೋದಿಲ್ಲ, ಇದರಲ್ಲಿ ಟೆನ್ಷನ್ನೇ ಬೇಡ ಅಂತೇಳಿ 6 ವರ್ಷ ಆಯಿತು ನೋಡೋದು. ಅಗತ್ಯ ಬಂದವರಿಗೆಲ್ಲ ಫೋನ್ ಮಾಡಿ ಕೇಳಿ ಏನಿದೆ ನ್ಯೂಸ್ ಅಂತೇಳಿ. ನಾಳೆ ನ್ಯೂಸ್ ಇವತ್ತು ಹೇಳಿಬಿಡ್ತಾರೆ ಇವರು ಏನಂತ ಹೇಳಿ. ಆದ ಕಾರಣ ಇದನ್ನೆಲ್ಲ ನೀವು ಕೇಳಿ ನೀವು ಬಹಳ ಸ್ಪಷ್ಟತೆ ಇರುವಂಥ ವಿಚಾರ ಮಾಡಿ. ಎರಡನೇದು ನೀವೇನು ಕಲಿಬೇಕಂತ ಹೇಳಿದರೆ, ಗೌರ್ಮೆಂಟ್ ಸ್ಕೀಮ್ ಇದೆ, ಪಾಸಿಟಿವ್ ಇದೆ, ನೀವು ಡೈರೆಕ್ಟ್ ಹೋಗಿ. ಅಲ್ಲಿ ಇಲ್ಲದಿದೆ ಅಲ್ಲಿ ನಿಮಗೆ ಆಗ ನಿಮಗೆಲ್ಲವೂ ಕೂಡ ಫ್ರೀ ಆಗ್ತದೆ. ನೀವು ನೇರವಾಗಿ ಇಲ್ಲಿ ಹೋದರೆ ಆವಾಗ ನಿಮಗೆ ಚಾರ್ಜ್ ಮಾಡ್ತಾರೆ ಇದರಲ್ಲಿ. ಆದ ಕಾರಣ ಫಸ್ಟ್ ಅಲ್ಲಿಗೆ ಹೋಗಿ ನೀವು ಅಲ್ಲಿಗೆ ಹೋದರೆ ನಿಮಗೆಲ್ಲವೂ ಕೂಡ ಇವತ್ತು ಫ್ರೀ ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆ ಆಗ್ತದೆ. ಊಟವು ಕೂಡ ಫ್ರೀ ಕೊಡಲಿಕ್ಕೆ ಆಗ್ತದೆ. ಮತ್ತು ಪೇಷಂಟನ್ನಲ್ಲಿ ಬೇರೆ ಯಾರು ಒಳಗೆ ಬಿಡುವುದಿಲ್ಲ. ಇನ್ನು ಈ ಸಂದರ್ಭದಲ್ಲಿ ಬೇರೆ ಬೇರೆ ರೋಗಗಳಿರ್ತದೆ, ಹಾರ್ಟ್ ಕೇಸ್, ಅದು ಕೇಸ್, ಇದು ಕೇಸ್ ಕೂಡ. ಆಗ ಅದಕ್ಕೂ ಕೂಡ ನೀವೊಂದು ಟ್ರೈನಿಂಗ್ ಅಂತ ತಗೊಳ್ಬೇಕು. ಅದು ಕೂಡ ನಿಮ್ಮ ಆಯುಷ್ಮಾನ್ ಭಾರತ ನಿಮ್ಮ ರೇಷನ್ ಕಾರ್ಡ್ ಇದ್ದರೆ ಅದು ಕೂಡ ಫ್ರೀ ಟ್ರೀಟ್ಮೆಂಟ್ ಇರುವಂಥ ವ್ಯವಸ್ಥೆ ಇವತ್ತು ಆಗುವಂಥದ್ದು. ಅದನ್ನು ಈ ಗ್ರಾಮದಲ್ಲಿ ನಾನು ರಫೀಕ್ ಮತ್ತು ನಿಮ್ಮ ಗ್ರಾಮಸ್ಥರಿಗೆ ನಾನು ಹೇಳೋದಿಷ್ಟೇ, ನೀವೊಂದು ಎಲ್ಲ ಇದರಲ್ಲಿ ರಾಜ್ಯಕ್ಕೆ ಇದಕ್ಕೆ ನಮ್ಮ ವೈರಸ್ಗೆ ರಾಜ್ಯಕ್ಕೆ ಪಾರ್ಟಿ ಯಾವುದು ಗೊತ್ತಿಲ್ಲ, ಗಡ್ಡು ಯಾವುದು ಗೊತ್ತಿಲ್ಲ, ಶ್ರೀಮಂತರು ಯಾರು ಗೊತ್ತಿಲ್ಲ, ಹುಡುಗಿಯರು ಯಾರು ಗೊತ್ತಿಲ್ಲ, ಏನಿಲ್ಲ. ಅದಕ್ಕೆ ಜನ ಮುಂದೆ ಸಿಗಬಾರ್ದು ಅಷ್ಟೇ ವೈರಸ್ಸಿಗೆ. ಅದು ಮುಂದೆ ಸಿಕ್ಕದಿದ್ದರೆ 4-6 ಗಂಟೆಯಲ್ಲಿ ಸತ್ತು ಹೋಗ್ತದೆ ಅದು ಇದರಲ್ಲಿ. ಈಗ ನನ್ನ ಬಟ್ಟೆಯಲ್ಲಿದ್ದರೆ ಒಂದು 5-6 ಗಂಟೆ ಇರ್ಬೋದು, ಮತ್ತೆ ಅಲ್ಲಿಗೆ ಬಿದ್ದು ಹೋಗ್ತದೆ. ಅದು ನಾವು ಯಾಕೆ ನೀವು ಮಾಸ್ಕ್ ಯಾಕೆ ಆಗ್ತದೆ ಅಂತ ಕೇಳಿದರೆ ನಾನು ಕೂಡ ಮುಂಚೆ ಆಗ್ತಿರಲಿಲ್ಲ. ಈಗ ಕಡ್ಡೆ ಯಾಕೆ ಅವಾಗ ಈಗ ಕಮ್ಮಿ ಸ್ಪ್ರೆಡ್ ಆಗಿದೆ, ಯಾರಿಗೆ ಗೊತ್ತಿರೋದಿಲ್ಲ. ಈಗ ಆಗಲೇ ಬೇಕು. ನಾನು ಅದಕ್ಕೆ ಹೇಳಿದ್ದೇನೆ, ನಾನು ಹಾಕೋದಿಲ್ಲ ಅಂತ ನೀವು ಹಾಕೋದು ಕೂತ್ಕೊಳ್ಬೇಡಿ ಮಾರ. ನಾನು ಆಗಾಗ ಟೆಸ್ಟ್ ಮಾಡ್ತೇನೆ 20 ವರ್ಷಕ್ಕೊಮ್ಮೆ ಇದಕ್ಕೆ. ನಾವು ಆ ವಿಚಾರ ನಾವು ಮಾಸ್ಕ್ ಯಾಕೆ ಆಗ್ತದೆ ಅಂತ ಹೇಳಿದರೆ ಬರೀ ಇದು ಮಾತ್ರ ಅಲ್ಲ, ನಾವೆಲ್ಲಿ ಕೈ ಮುಡ್ತೇವೆ, ಮತ್ತೆ ಹೋಗಿ ನಾವು ಮುಖ ಮುಡ್ತೇವೆ. ಅದಕ್ಕಾಗಿ ಬಹುಶಃ ಪ್ರಿವೆನ್ಷನ್ ಇರುವಂಥದ್ದು. ಕಡ್ಡಾಯವಾಗಿ ಎಲ್ಲ ಮನೆಯವರು ಹೊರಗೆ ಬರುವಾಗ ಮತ್ತು ಮನೆ ಒಳಗಡೆ ಕೂಡ ಮಾಸ್ಕ್ ಮತ್ತು ಮುಚ್ಚುವಂಥ ಕೆಲಸ ಮಾಡಲೇಬೇಕಾದ್ರೆ ಕಡ್ಡಾಯ ಮಾಡಿ. ನಿಮ್ಮ ಪೇಟೆಯಲ್ಲಿ, ನಿಮ್ಮ ಮಾರ್ಗದಲ್ಲಿ, ನಿಮ್ಮ ಊರಲ್ಲಿ ಹೋಗೋ ಬಸ್ಸಲ್ಲಿ ಯಾರು ಕೂಡ ಮಾಸ್ಕ್ ಇಲ್ಲದಿದ್ದರೆ
ಇರಬಾರ್ದು ಅಂತೇಳಿ ಕಡ್ಡಾಯಗೊಳಿಸುವಂಥ ಕೆಲಸ ನೀವು ಮಾಡಿ. ಯಾರು ಕಡ ಬಡವರು ಇದ್ದರೆ ದಯವಿಟ್ಟು ನೀವೆಲ್ಲ ಸೇರಿ ಎಷ್ಟೆಲ್ಲ ನೀವು ಮಾಡಿದ್ದೀರಿ, 10-15 ರೂಪಾಯಿಗೆ ಮಾಸ್ಕ್ ಸಿಗ್ತದೆ ಅಂತ ಕಡು ಬಡವರು ಯಾರು ನೋಡಿಕೊಂಡು ಒಂದೊಂದು ಮನೆಗೆ 4 ಗ್ಲೌಸ್ ಅಂತ ಮಾಸ್ಕ್ ಅಂತ ಕೊಟ್ಟು ಬಿಡಿ, ಬಟ್ಟೆದು ವಾಷಬಲ್ ಗ್ಲೌಸ್. ಅದೊಂದು ಈ ಟೀಮ್ ವರ್ಕ್ ನೀವೆಲ್ಲ ಒಂದು ಟೀಮ್ ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಈ ವೈರಸ್ಸನ್ನು ಭಾಳ ಚೆನ್ನಾಗಿ ಮ್ಯಾನೇಜ್ ಮಾಡಿಕೊಂಡು ಆರಾಮದಲ್ಲಿ ಹಿಮ್ಮೆಟ್ಟಿಸುವಂಥ ಕೆಲಸ ಖಂಡಿತವಾಗಿ ಆಗಲಿಕ್ಕೆ ಇವತ್ತು ಸಾಧ್ಯ ಆಗ್ತದೆ. ಅದಕ್ಕೆ ಉತ್ತಮವಾದ ತಂಡವನ್ನು ತಾವು ಕಟ್ಟಿಕೊಂಡು ಯಾರಿಗೆ ಏನಾದರೂ ಸಮಸ್ಯೆ ಇದೆ ತಕ್ಷಣ ತಂಡದವರಿಗೆ ಅವರು ಫೋನ್ ಮಾಡಬೇಕು, ಏನು ಮಾಡಬೇಕು, ಇವರು ಸರಿಯಾದ ಮಾಹಿತಿ ಅವರಿಗೆ ಕೊಡಬೇಕು. ಇದರಲ್ಲಿ ಅದು ಮಗ ಕರೆಕ್ಟ್ ಮ್ಯಾನೇಜ್ ಮಾಡಿದ್ದು ಏನು ಗೊಂದಲ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾನು ನಿನ್ನೆ ಒಂದು ಸಮಸ್ಯೆ ಆಯಿತು, ಒಂದು ಹೆರಿಗೆಗೆ ಅಂತ ಒಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ರು. ಅಡ್ಮಿಟ್ ಮಾಡಿದ ಸಂದರ್ಭದಲ್ಲಿ ಪಾಸಿಟಿವ್ ಬಂದರೆ ಅವ್ರು ಕರಿಬೇಡಿ, ಅವರು ನೀವು ಹೋಗಿ ಅಂತ ಬಿಟ್ಟು ಹೋಗಿ ಅಂತ ಹೇಳೋದು. ಎಲ್ಲಿಗಂತ ಹೋಗೋದು, ಇವರು ಬೇರೆ ಹಾಸ್ಪಿಟ್ಲಿಗೆ ಕೂಡ ತಗೊಳ್ಳೋದಿಲ್ಲ. ಮತ್ತು ನಾನು ಹೋಗಿ ಹೇಳಿದೆ ಆಸ್ಪತ್ರೆ ಹತ್ರ, ನಿಮ್ಮ ಸಮಸ್ಯೆ ಅಂತ ಕೇಳಿದೆ. ಅಲ್ಲ ನಮ್ಮ ಹತ್ರ OT ಒಂದೇ ಇರೋದು, ಇದು ಮಾಡಿದರೆ ಇವತ್ತು ಇದನ್ನೆಲ್ಲ ಬಂದ್ ಮಾಡಬೇಕಾಗ್ತದೆ, ನಮ್ಮ ICU ಸಪ್ರೇಟ್ ವಾರ್ಡ್ ಇಲ್ಲ. ನಾನು ಹೇಳಿದೆ, ನೀವು ನಿಮ್ಮ ಆಸ್ಪತ್ರೆ ಸಮಸ್ಯೆ ಹೇಳ್ತೀರಿ, ನೀವು ಪೇಷಂಟ್ ಸಮಸ್ಯೆ ಏನಂತ ನೋಡಿ. ಆ ತಾಯಿ ಮತ್ತು ಮಗು ಬದುಕುವೇನು, ಇವತ್ತು ಸಂಜೆ ಒಳಗೆ ಆಪರೇಷನ್ ಆಗಬೇಕು. ನೀವು ಅವ್ರನ್ನ ಡೈರೆಕ್ಟ್ ಬಿಟ್ಟರೆ ಆ್ಯಂಬುಲೆನ್ಸಲ್ಲಿ ಇವರು ಸುತ್ತಾಡಿಕೊಂಡು ಅಲ್ಲಿ ರೂಮ್ ಕೊಡದಿದ್ದರೆ ಒಂದು ಆ್ಯಂಬುಲೆನ್ಸಲ್ಲಿ ಮಗು ಮತ್ತು ತಾಯಿ ಸಾಯ್ತಾರೆ ಅಥವಾ ಹೆರಿಗೆ ಆಗ್ತದೆ. ಇದು ಬೇಕಾ? ನೀವು ಇಲ್ಲಿಂದ ನೀವು ಬಿಡುಗಡೆ ಮಾಡೋದಾದರೆ ಬೇರೆ ಆಸ್ಪತ್ರೆಗೆ ಮಾತಾಡಿ ಅವರನ್ನು ನೀವು ಬಿಡುಗಡೆ ಮಾಡಿಸಿ. ಮತ್ತೆ ಅವ್ರು ಒಪ್ಪಿದ್ರು, ಪಾಪ ಅರ್ಧ ಗಂಟೆಗೆ ಆಪರೇಷನ್ ಆಯಿತು, ಮಗು ಹುಟ್ಟಿದ್ದು ಗಂಡು ಮಗು. ಸೊ ಇದು ನೀವೆಲ್ಲವೂ ಕೂಡ ಇಲ್ಲಿ ಒಂದು ಗರ್ಭಿಣಿ ಹೋದ್ರೆ ಏನು ಮಾಡಬೇಕು? ಗರ್ಭಿಣಿ ಸರಿ ಯಾರಾದ್ರು ಇದ್ದರೆ ಅವರು ಡಾಕ್ಟ್ರ್ ಯಾರು ಅವ್ರ ಆಸ್ಪತ್ರೆಯಲ್ಲಿ ಈಗಲೇ ನೀವು ಕಂಡುಹಿಡಿಬೇಕು. ಈ ಒಂದು ತಿಂಗಳಲ್ಲಿ ಇದ್ದರೆ ಅವ್ರಿಗೆ ಆಸ್ಪತ್ರೆ ಮಾತಾಡಬೇಕು. ನಾಳೆ ಇಲ್ಲಿ ಅಡ್ಮಿಟ್ ಆದಾಗ ಅವ್ರು ಪಾಸಿಟಿವ್ ಬಂದರೆ ನೀವು ಇಲ್ಲೇ ಮಾಡ್ತೀರಾ ಅಥವಾ ಬೇರೆ ಕಡೆ ಶಿಫ್ಟ್ ಮಾಡ್ತೀರಾ, ಮಾಡೋದಾದ್ರೆ ಎಲ್ಲಿ ಅಂತೇಳಿ ಮನೆಯವರು ಈಗಲೇ ಕೇಳಿ ತಯಾರಾಗಿ ಇವತ್ತು ಇರಬೇಕು. ಮತ್ತು ನಿಮಗೆ ಪಾಸಿಟಿವ್ ಕ್ವಾರಂಟೈನ್ ಹೋದಾಗ ಎಲ್ಲ ವ್ಯವಸ್ಥೆ ಕೂಡ ಇವತ್ತಿದೆ. ಎಲ್ಲ 100ಕ್ಕೂ 100 ಮನೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದರೆ ವೈದ್ಯರು ಇವತ್ತು ರೋಗ ಬಂದು ಅವರು ತೀರಿಕೊಂಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ವೈದ್ಯರು ಇವತ್ತು ರೋಗ ಮನೆಯಲ್ಲಿದ್ದಾರೆ. ಆಶಾ ಕಾರ್ಯಕರ್ತರಿಗೆ ಇವತ್ತು ಮನೇಲಿ ಇರ್ತಾರೆ. ಸೊ ಹಿಂದಿನ ಪರಿಸ್ಥಿತಿ ಆಗಬೇಕು, ಫೋನ್ ಮಾಡಿದಾಗ ಬರಬೇಕು, ಇದು ಎನಿಸಲಿಕ್ಕೆ ಸಾಧ್ಯ ಇಲ್ಲ. ಈಗ ಕಷ್ಟ ಅರ್ಥ ಮಾಡಿಕೊಳ್ಬೇಕು. ಅಂಬ್ಲಮೊಗರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ರಫೀಕ್ ಅಂಬ್ಲಮೊಗರು ಪಾತ್ರರೊಂದು ಕೋವಿಡ್-19 ರಕ್ಷಣಾ ಪಡೆக்கு ಉತ್ಸಾಹಿ ಆರೋಗ್ಯವಂತ ಜವಣರು 5 ವರ್ಷ ಉಲಾಯ್ದಕ್ಕಳು ಸೇರ್ಲೆ ಎಡ್ಡ ಟೀಮ್ ಮಲ್ತದು ಕೊರೋನಾ ವಾರಿಯರ್ಸ್ ಆದ ಗ್ರಾಮದ ಸೇವೆ ಮಲ್ಪುಗ ಪಂಡದು ತೆರಿಪಾಯಿರು. ಅಂಗಡಿ 2 ಗಂಟೆಗೆ ಬಂದ್ ಮಾಡ್ಬೇಕಂತಲ್ಲ ಹೇಳಿದ್ರು. ಒಂದು ಹಾಗೆ ಒಂದು ಅಭಿಪ್ರಾಯ ಅದೀಗ ಯಾವಾಗ ಅಲ್ಲ ಸರ್ಕಾರದ ಈಗಿನ ಆದೇಶನೇ ಅದು ಇರುವುದು, ಅದರಲ್ಲಿ 2 ಮಾತಿಲ್ಲ. ಆದರೆ ಗ್ರಾಮಕ್ಕೆ ಏನಾದರೂ ಅನುಕೂಲ ಆಗ್ತದ ಅಂತ ಒಂದು ಭಾವನೆ. ಹಾಗೆ ಈಗ ಈಗ ಸರ್ಕಾರದ ಆದೇಶ ಮುಂದುವರಿತದೆ, ಅದರಲ್ಲಿ ಅಲ್ಲ. ಒಂದು ಮಾತು ಹೇಳಿದ್ದು. ಇನ್ನೊಂದು ಕೋರಿಯರ್ಸ್ ಈಗ ನಾವು ಹೇಳಿದ್ದೇವಲ್ಲ, ನಮ್ಮ ಟಾಸ್ಕ್ ಫೋರ್ಸ್ ಸಮಿತಿಗೆ ಯಾರಲ್ಲ, ಅದರಲ್ಲಿ ಈಗ ಹೆಸರಿಗೆ ಮಾತ್ರ ನಮ್ಮ ಒಂದು ಹೆಸರಲ್ಲಿ ಇರಲಿ ಅಂತ ಹೇಳಿ ಯಾರು ಸಹ ಕೊಡೋದು ಬೇಡ. ಯಾಕೆಂದ್ರೆ ಅದು ವಾಲಂಟ್ರೀಸೇ ಅಲ್ಲ. ವಾಲಂಟ್ರೀಸ್ ಅಂದ್ರೆ ಹೇಗೆ ಅಂದ್ರೆ, ಈಗ ಉದಾಹರಣೆಗೆ ನಮ್ಮ ಮನೆಯಿಂದ ಒಂದು ಕಾಲ್ ಬರ್ತದೆ, ನಾನು ಸ್ಪಷ್ಟವಾಗಿ ಈಗ ಹುಷಾರಿಲ್ಲ, ಮನೆಯಲ್ಲಿ ಬಿದ್ದಿದ್ದಾರೆ, ತಲೆನೋವು, ಜ್ವರ. ಆಗ ನಮ್ಮ ಭಾವನೆಗೆ ಹೇಗೆ ಬರ್ತದೆ ಅಂದ್ರೆ ಇದು ಕೊರೋನಾ ಅಂತ ಬರ್ತದೆ. ಅದಕ್ಕೂ ಈ ಟೀಮ್ ರೆಡಿ ಇರಬೇಕು. ಅದಕ್ಕೂ ನಾವು ರೆಡಿ ಇದ್ದೇವೆ. ಅದಕ್ಕೆ ಬೇಕಾದ ಕಿಟ್ ಅದೆಲ್ಲ ರೆಡಿ ನಮ್ಮ ಹತ್ರ ಇರಬೇಕು. ಆ ಕಿಟ್ ಪ್ರಕಾರನೇ ಅವರನ್ನು ಆಸ್ಪತ್ರೆಗೆ ಸೇರಿಸುವಂತ ವ್ಯವಸ್ಥೆ ನಾವು ಮಾಡಬೇಕು. ಅಂಥವ್ರು ಯಾರಿದ್ರೆ, ಒಂದು ವೇಳೆ ಈಗ ಕೊಡದಿದ್ರೂ ಸಹ ಪಂಚಾಯತ್ ನಾವೊಂದು ಹೇಳಿದ್ದೇವಲ್ಲ, ನೀವು ಕೊಡ್ಬೋದು. ಅದಕ್ಕೆ ರೆಡಿಯಾಗಿರ್ಬೇಕು. 50 ವರ್ಷದ ಒಳಗಿನವರ ಆಗಬೇಕು. ಈಗ 60 ವರ್ಷದ ಕಾಣಲಿದ್ರು 50 ವರ್ಷದ ಒಳಗಿನವರದೇ ಒಂದು ಟೀಮ್ ನಾವು ಮಾಡುವ. ಯಾರಿದ್ರೆ ಈಗ ಕೊಟ್ಟರಾಗ್ಬೋದು, ಮತ್ತೆ PDO ಹತ್ರ ಕೊಟ್ಟರಾಗ್ಬೋದು. ಜಿಲ್ಲಾ ಪಂಚಾಯತ್ ಸದಸ್ಯರು, ಶಿಕ್ಷಣ ಬಕ ಸ್ಥಾಯಿ ಸಮಿತಿದ ಅಧ್ಯಕ್ಷರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಸಭೆಟ್ಟು ಪಾಲು ಪಡೆದು ಕೊರೋನಾ ನಿಯಂತ್ರಣಕ್ಕೆ ಸುರುಕು ನಮ್ಮ ಜಾಗ್ರತೆ ಮಲ್ತೊಂದು ಬಾಕಿ ದಕ್ಲೆಗಳ ಪರಡಂದಿಲೆಕ್ಕ ಜಾಗ್ರತೆ ವಹಿಸೋಣ ಪಂಡದು ಮಾರ್ಗದರ್ಶನದ ಪಾತ್ರ ಪಂಡೇರು. ಊರದ ಪ್ರಮುಖರು, ಆರೋಗ್ಯ ಇಲಾಖಾ ಅಧಿಕಾರಿಗಳು, ಅಂಗನವಾಡಿ ಅಧಿಕಾರಿಗಳು, ಕಾರ್ಯಕರ್ತೆಯರು, ಸಂಘ ಸಂಸ್ಥೆದ ಪ್ರಮುಖರು ಸಭೆಟ್ಟು ಪಾಲು ಪಡೆದು ತಂಕಲ ಸಲಹೆ ಸೂಚನೆಯನ್ನು ಕೊರಿಯರು. ಎಲ್ಲಿ ದೊಡ್ಡ ತಾರಿಗುಡ್ಡೆಯಲ್ಲಿ ಬಂದ್ರೆ ರಾಶಿ ಇದೆ ಎಲ್ಲ ಕಡೆ. ಹಾಗಿರುವಾಗ ನಮ್ಮಲ್ಲಿ ಚರ್ಚೆಯ ವಿಷಯ ತುಂಬಾ ಲಾಕ್ಡೌನ್ ಅಥವಾ ಸೀಲ್ ಡೌನ್ ಏನೇ ಮಾಡಬೇಕು, ಆಹಾರ ಇಲ್ಲದವರಿಗೆ ಸರ್ಕಾರ ಒದಗಿಸಬೇಕಾಗ್ತದೆ ಆಹಾರವನ್ನು. ಈ ರೀತಿ ಮತ್ತೆ ಯಾವುದೇ
ಯಾವ ರೀತಿಯಲ್ಲಿ ಕುಸ್ತಿ ಪಟುಗಳು ಹಲವಾರು ಪಟ್ಟುಗಳಿಂದ ಕುಸ್ತಿ ಎದುರಾಳಿಯನ್ನು ಸೋಲಿಸ್ತಾರೆ, ಅದೇ ರೀತಿ ಇದಕ್ಕೆ ಹಲವಾರು ಪಟ್ಟು ಇದೆ ಈ ಕೊರೋನಾವನ್ನು ಸೋಲಿಸಲಿಕ್ಕೆ. ಯಾಕೆಂದ್ರೆ ಭಯದ ವಿಷಯ ಕಾರಣ ಅಂದ್ರೆ 80% ಜನರಲ್ಲಿ ಕೊರೋನಾ ಇದೆ ಎಂಬುದು ತಿಳಿದು ಬಂದಿದೆ. ಯಾರಲ್ಲಿ ಒಂದು ನನ್ನ ಹತ್ತಿರ ಗೆಳೆಯರಿದ್ದಾರೆ, ಯಾರ ಹತ್ರ ಇರಬಹುದು, ನಮಗೆ ಕೂಡಲೇ ಅವರಿಂದ ನಮಗೆ ಬರ್ತದೆ, ಕೆಲವರಿಗೆ ಜ್ವರ ಆಗ್ತದೆ. ಆ 80% ಕೊರೋನಾ ಇದ್ದವನಿಗೆ ಜ್ವರ ಇಲ್ಲ, ಕೆಮ್ಮು ಇಲ್ಲ, ಸೀನಿ ಇಲ್ಲ, ಏನು ಯಾವ ಸೂಚನೆಯೂ ಇಲ್ಲ, ಔಷಧಿಯೂ ಬೇಡ, ತನ್ನಷ್ಟಿಗೆ ಹೋಗ್ತದೆ. ಅಂತ ಸ್ವರೂಪದ್ದು ನಮಗೆ. ಆದ್ರೆ ಇದು ಯಾರಿಗೂ ಅದು ಹರಡ್ತದೆ ಮಾತ್ರ. ಆ ರೀತಿ ಮುನ್ನೆಚ್ಚರಿಕೆ ತುಂಬಾ ಅಗತ್ಯ. ತುಂಬಾ ಅಂದ್ರೆ ತುಂಬಾ. ಎಷ್ಟು ಬಹುಶಃ 63 ಕೋಟಿ ಜನಕ್ಕೆ ಬಾಧಿಸುವ ಅಂತ ಒಬ್ಬರು ಡಾಕ್ಟರ್ ಹೇಳಿದ್ರು. ಇದು ಮತ್ತೆ ಕೆಲವು ರಿಪೋರ್ಟ್ ಬಂದಿದೆ 100 ಕೋಟಿಗೆ ಹರಡ್ತದೆ ಅಂತ. 100 ಕೋಟಿಯಲ್ಲಿ ಒಂದು 20% ಆದರೂ ಸಾಯ್ತಾರ ಏನ, ಅಂತ ಅಪಾಯಕಾರಿ. ಎಲ್ಲಿ ನೋಡಿದ್ರು ತರುಣರಿಗೂ ಆಗುದಿಲ್ಲ, ಹೇಳಲಿಕ್ಕೆ ಅವರನ್ನು ನಿಲ್ಲಿಸಲಿಕ್ಕೆ ಆಗುದಿಲ್ಲ ಅಂತ. ಹಾಗೆ ನಮ್ಮ ಆಹಾರದಲ್ಲಿ ಆಯುಷ್ ಟಿವಿಯನ್ನು ನೋಡಿದ್ರೆ ಆಹಾರದ ಬಗ್ಗೆ ಹೆಚ್ಚು ತಿಳಿಸ್ತಾ ಇದ್ದಾರೆ. ಅದು ಸದಸ್ಯರಿದ್ದಾರೆ ಎಲ್ಲ ಸೇರಿ ನಾವು ಇದನ್ನು ಇನ್ನು ಯಾರು ಅದು ಫಾಲೋ ಮಾಡಲಿಲ್ಲ, ಸಮಾರಂಭಕ್ಕೆ ಏನೂ ಆಗಲಿಲ್ಲ ಅಂತ. ಅದೇ ಥರ ಇನ್ನೂ ಆದರೆ ಕೆಲವು ಸಮಾರಂಭಗಳು ಇನ್ನೂ ನಡೀತದೆ. ಅವರ ಆಶೆಗೋಸ್ಕರ ಅವರು ಏನೇನೋ ಸಭೆ ಮಾಡ್ತಾರೆ, ಅಷ್ಟು ಜನರು ಕರೀತಾರೆ. ನಾವು ಈ ಥರ ಅಧಿಕಾರಿಗಳು ನೋಡಿ ಕಣ್ಮುಚ್ಚಿ ಕೂತು ಅದು ಕೊರೋನಾಕ್ಕೆ ನಾವು ಆಹ್ವಾನ ಕೊಡೋದು, ಕೊರೋನಾಕ್ಕೆ ಆಹ್ವಾನ ಕೊಡೋದು. ಅದು ಬಿಟ್ಟು ನಾವು ಈಗ ನೋಡಿ, ನಾವು ಈಗ ಹೋದ್ರೆ ಅಲ್ಲಿ ಯಾರು ಮಾಸ್ಕ್ ಆಗೋದಿಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ. ಈಗ ನಾವು ಅಂಗಡಿಗೆ ಹೋದ್ರೆ ಅವನು ಇದು ಕೊಡ್ತಾನೆ, ಕಾಯಿಗೊಂದು ಕವರ್ ಇಲ್ಲ, ಏನಿಲ್ಲ. ಅಂಥವ್ರನ್ನ ನಿಲ್ಲಿಸಬೇಕು. ಯಾಕಂದ್ರೆ ಅಂಗಡಿಯವ ಹೇಳಬೇಕು, ಮಾಲೀಕನಿದ್ದವನು ಹೇಳಬೇಕು, ನಿನಗೆ ಕೊಡುವುದಾದ್ರೆ ನೀನು ಮಾಸ್ಕ್ ಹಾಕೊಂಡು ಬರಬೇಕು ಅಷ್ಟೇ. ಕೊರೋನಾ ಅನ್ನೋದು ನಾವು ಇದು ಲಾಕ್ಡೌನ್ ಮಾಡಿಕೊಂಡು ಇನ್ನೊಂದು ಜನರನ್ನು ಭಯ ಹುಟ್ಟಿಸ್ಕೊಂಡು ಕೊರೋನಾದ ಹೋಗಲ್ಲ. ಲಾಕ್ಡೌನ್ ಅನ್ನೋದರ ಒಂದು ಖಿನ್ನತೆ. ಯಾಕೆಂದ್ರೆ ಲಾಕ್ಡೌನ್ ಬಂದ್ಬಿಟ್ರೆ ಅವನಿಗೆ ಎಲ್ಲಿ ಹೋಗ್ಲಿಕ್ಕೆ ಆಗಲ್ಲ, ದುಡ್ಲಿಕ್ಕೆ ಆಗಲ್ಲ, ಅವನು ಖಿನ್ನತೆ ಹೋಗ್ತಾನೆ. ಅದಕ್ಕೋಸ್ಕರ ಲಾಕ್ಡೌನ್ ಬೇಡ, ನಾವು ಕೊರೋನಾವನ್ನು ಎದುರಿಸುವ. ಮತ್ತೆ ಹೇಳಿದ್ರು 20,000 ನಾವು ಇಟ್ಟಿದ್ದೀವಿ ಅಂತ, ಒಳ್ಳೆ ವಿಷಯ. ಅದೇನು ಕ್ಲೀನ್ ಮಾಡಲಿಕ್ಕೆ ಅದು ಎಲ್ಲ ಆದರೆ ಅಲ್ಲಿ ಒಂದು ನಾಮಫಲಕ ಇರಬೇಕು. ಯಾಕಂದರೆ ಕೊರೋನಾ ಅಂತ ಒಂದು ರೋಗದ ವಿಷಯವಾಗಿ ಒಂದು ನಾಮಫಲಕ ಆಗಬೇಕು. ಅಲ್ಲಿ ಇನ್ನು ಮುಂದೆ ಅಲ್ಲಿ ಕ್ಲೀನ್ ಆಗಿರಲೇಬೇಕು. ನಿರ್ದಿಷ್ಟ ಟೈಮಿಗೆ ಬಂದ್ ಮಾಡ್ಬೇಕಂತ ಹೇಳ್ತೀರಿ. ಅಲ್ಲ ಗ್ರಾಮಸ್ಥರ ಒಂದು ಒಕ್ಕೂಟದಿಂದ ಹೇಳ್ತೀರಿ, ಅದಕ್ಕೆ ನಾವು ಬದ್ಧರಾಗ್ತೇವೆ. ಅದು ನಾವು ಹೇಳಲಿಕ್ಕೆ ಅದನ್ನು ವಿರೋಧ ಮಾಡಲಿಕ್ಕೆ ನಮ್ಗೆ ಆಗುದಿಲ್ಲ. ನಾವು ಸಹ ಗ್ರಾಮಸ್ಥರೇ, ನಮಗೂ ಅದರ ಬಗ್ಗೆ ಜಾಗ್ರತೆ ಇರಬೇಕು. ಆದರೆ ಆ ಬಂದ್ ಮಾಡುವ ಟೈಮಲ್ಲಿ ಎಲ್ಲ ಅಂಗಡಿಗೆ ಒಂದೇ ಸೂಚನೆ ಹೋಗ್ಬೇಕು. ಜಂಕ್ಷನ್ ನಲ್ಲಿ ಇರುವ ಅಂಗಡಿಗೆ ಒಂದು, ಬೇರೆ ಹೊಲಗೆ ಇರುವ ಅಂಗಡಿಗೆ ಒಂದು, ಹೀಗೆ ಆಗ್ಬಾರ್ದು. ಒಂದೇ 12 ಗಂಟೆಗೆ ಬಂದಾದ್ರೆ 12 ಗಂಟೆ ಅಂದ್ರೆ 1 ಗಂಟೆ ಆಗ್ತದೆ. ಒಂದು ಅವನು ಹೊರಗಿಟ್ಟ ಸಾಮಾನು ಹೊರಗಿಡುವ ಅದೆಲ್ಲ 1 ಗಂಟೆ ಆಗ್ತದೆ. ಆ ಪ್ರಶ್ನೆ ಅಲ್ಲ, ಒಂದೇ ರೂಲ್ಸ್. ಇನ್ನು ನಮ್ಮ ಗ್ರಾಮದಲ್ಲಿ ಎಷ್ಟು ಅಂಗಡಿ ಉಂಟು ಆ ಅಂಗಡಿ ಒಂದೇ ರೂಲ್ಸ್. ಅದು ಇಲ್ಲಿ ನಮ್ಮ ರಂಜಾಡಿಯಲ್ಲಿರಲಿ, ಎಳಿಯಾರಲ್ಲಿರಲಿ, ಮದಕದಲ್ಲಿರಲಿ, ಅಡವಿನಲ್ಲಿರಲಿ ಒಂದೇ ರೂಲ್ಸ್ ಆಗಬೇಕು. ಇದು ಅಂಗಡಿ ಜಂಕ್ಷನ್ ಇರುವವನಿಗೆ ಅಂಗಡಿಗೆ ರೂಲ್ಸ್, ಮತ್ತೊಬ್ಬನಿಗೆ ರೂಲ್ಸ್ ಇಲ್ಲ. ಹಾಗೆ ಆಗ್ಬಾರ್ದು. ಅದು ನಾನು ಯಾರತ್ರ ಹೇಳಿದ್ರೆ ನಮ್ಮ PDO ಹತ್ರ ಹೇಳ್ತೇನೆ. ಯಾಕೆಂದ್ರೆ ಅವರಲ್ಲೇ ಕೈಯಲ್ಲಿ ಇರುವುದಲ್ಲ. ನಾವು ಗ್ರಾಮಸ್ಥರು ಹೋಗುವಾಗ ಮುಜುಗರ ಆಗ್ತಾರೆ, ಅವನಿಗೆ ಇದ್ರೆ ಇವನು ಇದ್ರೆ ಅವನು. PDO ಅವರದ್ರ ಬಗ್ಗೆ ನಾವು ಒಂದು ಈಗ ಟೀಮ್ ಮಾಡಿದ್ರೆ ಟೀಮ್ ಅವರು PDO ಅವರಿಗೆ ಹೇಳ್ಬೇಕು ಹೀಗೆ ನಡೀತದೆ ಅಂತ. ಒಂದೇ ಟೈಮಲ್ಲಿ ಬಂದಾದ್ರೆ ಇವತ್ತು 12 ಗಂಟೆ ಆದ್ರೆ ನಾಳೆ ಬೆಳಿಗ್ಗೆ 7 ಗಂಟೆಗೆ ಅವನು ಓಪನ್ ಮಾಡಬೇಕು. ಅವನು ಬಂದು 4 ಗಂಟೆಗೆ 3 ಗಂಟೆಗೆ ಬಂದು ಅವನಿಗೆ ಬೇಕಾದ ಕೊಡುವಾಗ ಈ ಅಂಗಡಿಯವರಿಗೆ ಏನಾಗ್ತದೆ, ಓಪನ್ ಇದ್ದ ರೋಡ್ಸ್ ಬದಿಯಲ್ಲಿ ಅವರಿಗೆ ಮಾತ್ರ ಈ ಕೊರೋನಾ, ಬೇರೆಯವರಿಗೆ ಇಲ್ಲ. ಅಲ್ಲಿ ಸಹ ರಾತ್ರಿ ಏನಾಗ್ತದೆ, ಒಂದು ಅಂಗಡಿ ಅವನಿಗೂ ಸಾಮಾನು ಕೊಡುವಾಗ ಅಲ್ಲಿ ಅಂಗಡಿ ಓಪನ್ ಉಂಟು, ನಾನು ಅಂಗಡಿ ಆದರೂ ಸಹ ಅಲ್ಲಿ ಓಪನ್ ಉಂಟು, ನಾನು ಅಲ್ಲಿಗೆ ಹೋಗ್ತೇನೆ ನನಗೇನು ಬೇಕಾದ್ರೆ ಅಂತ. ಆದ ಕಾರಣ ನೀವು ಒಂದೇ ರೂಲ್ಸ್ ತರಬೇಕು. ಮತ್ತೆ ಮೊದಲು ನಾವು ನಮ್ಮ ಮನೆಯನ್ನು ಸ್ವಚ್ಛವಾಗಿಡಬೇಕು. ನಾವು ಊರಿನವರಿಗೆ ಸ್ವಚ್ಛತೆ ನಾವು ಎಲ್ಲಿಗೆ ಹೋಗುವಾಗ ನಮ್ಮ ಮನೆಯಲ್ಲಿ ನಾವು ಸ್ವಚ್ಛತೆಯಲ್ಲಿದ್ದೇವಾ, ನಮ್ಮ ಪರಿಸರದಲ್ಲಿ ಸ್ವಚ್ಛತೆಯಲ್ಲಿದ್ದೇವಾ, ಈ ಕೊರೋನಾಕ್ಕೆ ವಿರೋಧವಾದ ಯಾವುದೋ ಚಟುವಟಿಕೆ ನಮ್ಮ ಮನೆ ಹತ್ರ ನಡೀತದ ಅದನ್ನು ನಾವು ಮೊದಲು ನಿಲ್ಲಿಸಬೇಕು. ಆ ನಿಲ್ಲಿಸಿದ ಮೇಲೆ ಇನ್ನೊಬ್ಬರಿಗೆ ನಾವು ಎಲ್ಲಿಗೆ ಹೋಗ್ಬೇಕು. ನಾವು ನಮ್ಮಲ್ಲಿ ಏನು ಬೇಕಾದ್ರೂ ಆಗ್ಬಹುದು, ನಾನು ಇನ್ನೊಬ್ಬರಿಗೆ ಜನ ಆಗೋದಕ್ಕೆ ನಾವು ಅಂತವರು ಆಗ್ಬಾರ್ದು ಮೊದಲಾಯಿತು. ಮತ್ತೆ ಯಾವುದೇ ಕಷ್ಟದಲ್ಲಿ ಒಬ್ಬ ಬಡವ ಬಂದ, ನೀವು ಅಂಗಡಿ ಬಂದ್ ಮಾಡಿದಾಗ ನಮ್ಮ ಮನೆಯಲ್ಲಿ ಏನು ಇಲ್ಲ ಅಂತ ಒಬ್ಬ ಬಡವ ಯಾರಾದ್ರೂ ಒಂದು ಹೇಳಿದ್ರೆ, ಅವನಿಂದ ಸಹಾಯ ಆಗದಿದ್ರೆ ಅವನಿಗೆ ಒಂದು ಟೀಮ್ನವರಿಗೆ ತಿಳಿಸಿ ಅವರಿಂದ ಏನಾದರೂ ಒಂದು ಸಹಾಯ ಅವನಿಗೆ ಸಿಗುವಂತ ಆಗ್ಬೇಕು. ಮತ್ತೆ ಕೆಲವೊಂದು
ರಾತ್ರಿ ಯಾವುದಾದ್ರೂ ಅಸೌಖ್ಯವಾದರೆ ರಿಕ್ಷಾದವನಿಗೆ ಫೋನ್ ಮಾಡಿದ್ರೆ ಈಗ ರಿಕ್ಷಾದವನಿಗೆ ಹೇಳ್ತಾರೆ ಕೊರೋನಾ ಅಂತ ನಾನು ಬರ್ಲಿಕ್ಕಾಗೋದು ಆಗಿಲ್ಲ. ಈ ಅನಂತ ಈ ಒಂದು ಟೀಮ್ ಮಾಡಿದವರಿಗೆ ಫೋನ್ ನಂಬರ್ ಎಲ್ಲರಿಗೆ ಮುಟ್ಟಿಸಬೇಕು. ನಮ್ಮ ಗ್ರಾಮದಲ್ಲಿ ಒಂದು ಪ್ರತಿಯೊಬ್ಬರಿಗೆ ಮುಟ್ಟಿಸಬೇಕು. ನೀವು ಅಕಸ್ಮಾತ್ ಏನಾದ ಯಾವ ರಾತ್ರಿ ಆದರೂ ಅವರಿಗೆ ವ್ಯವಸ್ಥೆ ಮಾಡುವ ವ್ಯವಸ್ಥೆ ಇದು ನಮಗೆ ಬೇಕು. ಯಾಕಂದ್ರೆ ಈಗ ಮಾಡದವರು ಅಂತ ಯಾರು ಇಲ್ಲ. ಯಾವ ರಾತ್ರಿಗೆ ಯಾವ ಫೋನ್ ಮಾಡಿದ್ರೆ ಬರ್ತಾನೆ. ಆದ್ರೆ ಈ ಪ್ರೈವೇಟ್ನವ್ರು ಏನ್ ಮಾಡ್ತಾರೆ, ಅದಕ್ಕೆ ಸ್ವಲ್ಪ ಹಿಂಜರಿತಾರೆ. ಅವನು ಕರೆದುಕೊಂಡು ಹೋದ್ರೆ ಅವನಿಗೆ ಕೊರೋನಾ ಉಂಟಾ, ಜ್ವರ ಬಂದ್ರೆ ಸಹ ಈಗ ಕೊರೋನಾ ಅಂತ ಹೇಳ್ತಾರೆ. ಆ ಪರಿಸ್ಥಿತಿ ಮುಟ್ಟಿದೆ. ಆದ ಕಾರಣ ನಾವು ವ್ಯವಸ್ಥೆ ಮಾಡುವಾಗ ಎಲ್ಲರನ್ನು ಒಂದೇ ಲೆಕ್ಕದಲ್ಲಿ ನೋಡುವ ಹಾಗೆ ವ್ಯವಸ್ಥೆ ಮಾಡ್ಬೇಕಂದ್ರೆ ನಾನು ಇವರತ್ರ ಕೇಳ್ತೀನಿ. ನಾವೆಲ್ಲರೂ ಮಣ್ಣಿನ ಮಕ್ಕಳು. ನಾವೆಲ್ಲರೂ ಮಣ್ಣು ಉದುರಿ ಹೋಗುವಂತ ಮನುಷ್ಯರು. ನಮ್ಮ ಸ್ವಚ್ಛತೆ ಬಹಳ ಅಗತ್ಯ, ಮುಖ್ಯ. ಎಲ್ಲ ಧರ್ಮದರು ಒಂದೇ ಲೆಕ್ಕ ಸ್ವಚ್ಛತೆಯನ್ನು ನಾವು ಕಾಪಾಡಬೇಕಾಗ್ತದೆ. ಅದು ಅಲ್ಲದೆ ನಮ್ಮ ಶರೀರ, ನಮ್ಮ ಈ ಡಾಕ್ಟರ್ ಹೇಳಿದಂಗೆ ಎಲ್ಲ ನಾವು ಪಾಲನೆ ಮಾಡಬೇಕು. ಮತ್ತೊಂದು ಪ್ರತಿಯೊಂದು ಧರ್ಮ ಕೂಡ ಪ್ರಾರ್ಥನಿಸಬೇಕು. ಬೆಳಿಗ್ಗೆ ಸಾಯಂಕಾಲ ಪ್ರತಿಯೊಂದು ಪ್ರಾರ್ಥನೆಗೂ ನಾವು ಬದ್ಧರಾಗಬೇಕು. ಪ್ರತಿಯೊಂದು ಮನುಷ್ಯರು ಕೂಡ ಪ್ರಾರ್ಥನೆ ಮಾಡಬೇಕು. ಸ್ವಚ್ಛತೆಯಾಗಿ ನಾವು ರೋಗವನ್ನು ಕಾಪಾಡಿಕೊಳ್ಳಬೇಕಾಗಿ ಪ್ರಾರ್ಥಿಸಬೇಕು. ಫಸ್ಟ್ ಬೆಳಿಗ್ಗೆ 5 ಗಂಟೆಗೆ ಎದ್ದು ಅವನ ಶರೀರವನ್ನು ಸ್ವಚ್ಛತೆ ಮಾಡಿ ಅವನನ್ನು ಪ್ರಾರ್ಥಿಸಬೇಕು. ಅಂತ ಮಾತ್ರ ಈ ಕೊರೋನಾವನ್ನು ರಕ್ಷಿಸಲು ಸಾಧ್ಯ. ಇಲ್ಲದ್ರೆ ನಮಗೆ ಬಹಳಷ್ಟು ಕಷ್ಟ. ಪ್ರತಿಯೊಂದು ಜನ ಕೂಡ ನಾವು ಪ್ರಾರ್ಥನೆಯಲ್ಲಿ ಇರಬೇಕು. ಪ್ರತಿಯೊಂದು ಜನಕ್ಕೂ ಆಯಾ ಧರ್ಮ, ಇಸ್ಲಾಂ ಧರ್ಮ ಅಂತ ಹೇಳಲ್ಲ, ಹಿಂದೂ ಧರ್ಮ ಅಂತ ಎಲ್ಲ, ಕ್ರಿಶ್ಚಿಯನ್ ಧರ್ಮ ಅಂತ ಎಲ್ಲ, ಎಲ್ಲ ಧರ್ಮದವರು ಸೇರಿ ಆ ಎಲ್ಲ ಧರ್ಮರಿಗೆ ಒಂದು ಪ್ರಾರ್ಥನೆಯನ್ನು ನಮ್ಮ ಅಂಬಲಮೊಗರು ಪ್ರಾರ್ಥಿಸಬೇಕಂದ್ರೆ ನಾವು ತಾಲೂಕು ಪಂಚಾಯತ್ ಸದಸ್ಯರು ಶ್ರೀಮತಿ ಶಶಿಪ್ರಭಾ ಪಿ ಶೆಟ್ಟಿ, ಅಮ್ಲಮೊಗರು ಪಂಚಾಯತ್ ಆಡಳಿತಾಧಿಕಾರಿ ರೋಹಿದಾಸ್, ಅಮ್ಲಮೊಗರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಶ್ರೀ ಸುದರ್ಶನ್, ಕಂದಾಯ ಅಧಿಕಾರಿ ಶ್ರೀ ಸುಮಂತ್, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಶ್ರೀ ಸುದರ್ಶನ್ ಶೆಟ್ಟಿ ಅಮ್ಲಮೊಗರು ಪಂಚಾಯತ್ ಮಾಜಿ ಅಧ್ಯಕ್ಷರ ನಕಲು ಸರ್ವಶ್ರೀ ವಿಠ್ಠಲ್ ಶೆಟ್ಟಿ, ಸಂಜೀವ ಶೆಟ್ಟಿ ಪಡ್ಯಾರಮನೆ, ಸೀತಾರಾಮ ಪೂಜಾರಿ, ಕುಂಡೂರು ಜುಮ್ಮಾ ಮಸೀದಿ ಅಧ್ಯಕ್ಷರು ಹಾಜಿ ಅಬೂಬಕರ್ ಸಿದ್ದಿಕ್, ಕೋಟ್ರಗುತ್ತು ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಶ್ರೀ ಪದ್ಮನಾಭ ರೈ, ಹೋಲಿ ಕ್ರಾಸ್ ಚರ್ಚದ ಧರ್ಮಗುರುಕುಲು ವಂದನೀಯ ಫಾದರ್ ಗಿಲ್ಬರ್ಟ್ ಡಿಸೋಸ, ಪರಿಶಿಷ್ಟ ಜಾತಿ ಪಂಗಡದ ಮುಖಂಡರು ಶ್ರೀ ರಾಜಣ್ಣ, ಅಮ್ಲಮೊಗರು ಪಂಚಾಯತ್ ಸದಸ್ಯರು ಸರ್ವಶ್ರೀ ಇಕ್ಬಾಲ್ ಇಶಾಕ್, ಧನಲಕ್ಷ್ಮಿ ಭಟ್ ಎಂಚಿತಿ ಪ್ರಮುಖರು ಸಭೆಟ್ಟು ಪಾಲು ಪಡೆದಿದ್ದರು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀ ಜಗದೀಶ್ ಎಚ್ ಸಭೆಯನ್ನು ಎದ್ದುಕೊಂಡರು. ಒಂದು ನಮ್ಮಲ್ಲಿ ಅಂತ ಬರ್ಲಿಕ್ಕಿಲ್ಲ, ಆದರೆ ಒಂದು ಮುಂಜಾಗ್ರತಾ ಕ್ರಮವಾಗಿ ನಾವೊಂದು ಟೀಮ್ ಮಾಡೋದು. ತುಂಬ ಗಾಬರಿ ಪಡೋದ ಅಗತ್ಯ ಕೂಡ ಇಲ್ಲ. ಯಾಕೆಂತಂದ್ರೆ ನಮ್ಮ ಆಶಾ ಕಾರ್ಯಕರ್ತೆಯರೆಲ್ಲರೂ ನಮ್ಮ ಟೀಮಲ್ಲಿ ಇದ್ದಾರೆ. ಅವರು ಪ್ರತಿದಿನ ಅವರು ಇಡೀ ಎಲ್ಲ ಪೀಳಿಗೆ ಎಲ್ಲ ಮನೆಗಳಿಗೆ ಹೋಗಿ ಚೆಕ್ ಮಾಡೋಂಥ ಧೈರ್ಯ ಮಾಡ್ತಾರೆ ಅವರು. ಹೌದು, ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಂದು 20-25ರಷ್ಟು PP ಕಿಟ್ಗಳಿದ್ದಾವೆ. ಅಂತ ತೀರಾ ಅಗತ್ಯ ಬಂತು ಅಂತಂದ್ರೆ ತರಿಸಲಿಕ್ಕೆ ವ್ಯವಸ್ಥೆ ಎಲ್ಲ ಮಾಡುವ, ಅದರಲ್ಲ ಏನು ಸಮಸ್ಯೆ ಆಗಿರಲಿಕ್ಕಿಲ್ಲ. ಆದರೆ ನಾವೊಂದು ಟೀಮ್ ರೆಡಿ ಮಾಡಿಟ್ಟಿರೋದು ಒಳ್ಳೆಯದು. ಬೇರೆ ಯಾವ್ದಾದ್ರು ಆಸಕ್ತಿ ಇದ್ರೆ ನಾವು ಸ್ವಯಂ ಸೇವೆ ಮಾಡಲಿಕ್ಕೆ ದಯಮಾಡಿ ತಮ್ಮ ಒಂದು ಹೆಸರು ಸೂಚಿಸಿದ್ರೆ